ಉಳ್ಳಾಲದ ಮಂಜನಹಳ್ಳಿಯ ಮೊಂಟೆ ಪದವಿನಲ್ಲಿ ಕಳೆದ ವರ್ಷ ಇಬ್ಬರು ಮಕ್ಕಳು ಸಹಿತ ಮೂವರ ಸಾವಿಗೆ ಕಾರಣವಾಗಿದ್ದ ಗುಡ್ಡೆ ಕುಸಿತಕ್ಕೆ ನೈಸರ್ಗಿಕ ಹಾಗೂ ಮಾನವ ಚಟುವಟಿಕೆ ಸೇರಿ ಪ್ರಮುಖ 3 ಕಾರಣಗಳನ್ನು ಸುರತ್ಕಲ್ನ ಎನ್ಐಟಿಕೆ ತಜ್ಞರ ತಂಡವು ಗುರುತಿಸಿದೆ. ನಿರಂತರವಾಗಿ ಭಾರೀ ಮಳೆಯಾಗಿದ್ದು, ಇಳಿಜಾರಿನ ಬುಡದಲ್ಲಿ ಮನೆಯನ್ನ ನಿರ್ಮಿಸಿದ್ದು, ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದ್ದು ಹಾಗೂ ರಸ್ತೆ ಕಾಮಗಾರಿ ಸಲುವಾಗಿ ಅಗೆಯುವಾಗ ಮತ್ತು ಗುಡ್ಡವನ್ನ ಕತ್ತರಿಸುವಾಗ ಮಣ್ಣಿನ ಸಂರಚನೆಯಲ್ಲಿ ವ್ಯತ್ಯಯವಾಗಿದ್ದೇ ಭೂಕುಸಿತ ಉಂಟಾಗಲು ಕಾರಣವಾಗಿದೆ. ಈ 3 ಕಾರಣಗಳಿಂದಾಗಿ ಇಲ್ಲಿನ ಇಳಿಜಾರಿನ ಮಣ್ಣು ಸ್ಥಿರತೆಯನ್ನು ಕಳೆದುಕೊಂಡು ಅವಘಡ ಸಂಭವಿಸಿದೆ ಎಂದು ತಜ್ಞರ ತಂಡವು ಅಭಿಪ್ರಾಯಪಟ್ಟಿದೆ. ಮೊಂಟೆ ಪದವಿನಲ್ಲಿ 2025ರ ಮೇ 30ರಂದು ಗುಡ್ಡ ಕುಸಿದು ಅಶ್ವಿನಿ ಎಂಬವರು ಕಾಲನ್ನು ಕಳೆದುಕೊಂಡು ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾಗಿದ್ರು. ಅವರ ಇಬ್ಬರು ಮಕ್ಕಳಾದ 3 ವರ್ಷದ ಆರ್ಯನ್ ಮತ್ತು 6 ತಿಂಗಳ ಆರುಷ್ ಹಾಗೂ ಅತ್ತೆ ಪ್ರೇಮ ಪೂಜಾರಿ ಈ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದರು. ಮನೆಯ ಮೇಲೆ ಗುಡ್ಡ ಕುಸಿದು ಬಿದ್ದಾಗ ಮಣ್ಣಿನಡಿ ಸಿಲುಕಿದ್ದ ಇಬ್ಬರು ಕಂದಮ್ಮಗಳನ್ನ ರಕ್ಷಿಸಲು ತಾಯಿಯೊಬ್ಬಳು ಹೆಣಗಾಡಿದ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರ ಗಮನವನ್ನು ಸೆಳೆದಿದ್ದವು. ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಸುರತ್ಕಲ್ನ ಎನ್ಐಟಿಕೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ತಜ್ಞರಾದ ಸಹ ಪ್ರಾಧ್ಯಾಪಕ ಟಿ ಪಳನಿಸಾಮಿ ಮತ್ತು ಶ್ರೀ ವಲ್ಸಾ ಕೊಲತಯ್ಯರ್ ಅವರನ್ನ ಒಳಗೊಂಡ ತಂಡವು ಈ ಗುಡ್ಡ ಕುಸಿತಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಅಧ್ಯಯನವನ್ನ ನಡೆಸಿ ವರದಿಯನ್ನು ಸಲ್ಲಿಸಿದೆ.